ಹಿಮಾಲಯದ ತಪ್ಪಲಿನಲ್ಲಿ ಎಡೆಬಿಡದೆ ಮಳೆ ಸುರಿದುದರಿಂದ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ 28 ಮಂದಿ ಮರಣಿಸಿದರೆ ಕೆಲವರು ನಾಪತ್ತೆಯಾಗಿದ್ದಾರೆ. ನೇಪಾಳದಲ್ಲಿ 51 ಮಂದಿ ಸಾವು ಕಂಡಿದ್ದು ಸಾಕಷ್ಟು ಜನರು ಗಾಯಾಳುಗಳಾಗಿದ್ದಾರೆ. ಹಿಮಾಲಯದ ತಪ್ಪಲಿನಲ್ಲಿ ಎಡಬಿಡದೆ ಮಳೆ ಸುರಿಯುತ್ತಿರುವುದರಿಂದ ಗುಡ್ಡಚರಿ ಬೆಟ್ಟ ಕುಸಿ ನೆಲವರೆಗೂ ಉದ್ದಕ್ಕೂ ನಡೆದಿದೆ. 19ನೇ ಶತಮಾನದಲ್ಲಿ ನೇಪಾಳವನ್ನು ಗೆದ್ದ ಬ್ರಿಟಿಷರು ಡಾರ್ಜಿಲಿಂಗ್ ಅನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ನೇಪಾಳ ಬಿಟ್ಟು ಬಿಟ್ಟರು. ಆ ಹಿಮಾಲಯದ ತಪ್ಪಲಿನುದ್ದಕ್ಕೂ ಈಗ ಭಾರೀ ಮಳೆ ಭೂಕುಸಿತ ಕಂಡು ಬಂದಿದೆ. ಇನ್ನು ಲೋಕೋತ್ತರ ಶಿಖರ ಮೌಂಟ್ ಎವರೆಸ್ಟ್ ಸುತ್ತ ತೀವ್ರ ಮಂಜು ಬಿದ್ದಿದೆ. ಈ ಕಡೆ ಪರ್ವತ ಜಾರಿದೆ. ಹಾಗಾಗಿ ತಿಬೇಟಿನ ಇಳಿಜಾರಿನ ಶಿಬಿರಗಳಲ್ಲಿ 1,000ದಷ್ಟು ಪರ್ವತಾರೋಹಿಗಳು ಯಾವ ಕಡೆಗೂ ಹೋಗಲಾರದಂತೆ ಸಿಕ್ಕಿಬಿದ್ದಿದ್ದಾರೆ. Friends Winner and Ply Industrial Area Baikampadi Mangaluru.